ಅತಿ ಭಾರಿ ಪರಿಮಳ ಉಂಡೆನ್ಸಕ್ಕ ನಾವು ಪಂಪಿನ ಮಾತ್ರ 200 ರೂಪಾಯಿ ಬೊಕ್ಕ ಫುಲ್ ಕಮ್ಮಿ ಅಲ್ಲಿ. ನಾನು ವಿಶಾಲ್ ಮಾರ್ಟಿಗೆ ಹೋದೆ ಅಲ್ಲ, ಹೋದದ್ದು ಎಂತ ಕೇಳಿದ್ರೆ ಅದೇ ನನಗೆ ಟಿಫಿನ್ ಬಾಕ್ಸ್ ನೀಡಿತ್ತು, ಹಾಗೆ ತರ್ಲಿಕ್ಕೆ ಅಂತ ಹೋದೆ. ಹೀಗೆ ಸೆಟ್ ನೋಡಿದೆ ತೋಜಿ ಮೋಳಿ ಆಪದ ಬರ್ಪುಜಲ್ಲಿ ನೀವು ಒಂಚೂರು ತೋಜಾಗ ಮೋಳಿ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ಸ್ಮೈಲ್ ಪ್ಲೀಸ್ ವಿತ್ ಮಿರೇನಿಟ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಅಂದ್ಕೊಂಡಿದ್ದೇನೆ ನೀವೆಲ್ಲರೂ ಸಹ ಹುಷಾರಾಗಿದ್ದೀರಾ ಅಂತೇಳಿ. ನಾನು ಸಹ ಹುಷಾರಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತು ದಿನದಲ್ಲಿ ಏನೆಲ್ಲ ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಬೋದಾ ಅಂತಹ ವಿಷಯಗಳು ಸಿಕ್ಕಿದರೆ ನಾನು ಖಂಡಿತವಾಗಿ ಸಹ ಶೇರ್ ಮಾಡ್ತೇನೆ. ವಿಡಿಯೋನು ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೆ ನೋಡಿ. ಅದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತೇಳಿ ಕೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಂಕಲಿ ಪಂದು ಕೊರೋಡು ಸರ್ಫ್ಗೂ ಒಂದಕ್ಕೆ 50 ರೂಪಾಯಿ ಪರಿಮಾಣ 100 ಮೂಜಿ ಕಿಲೋ ಸರ್ಫ್ಗೂ 100 ಪಾವಲ್ಲೇ ಮೂಜಿ ಕಿಲೋ ಸರ್ಫ್ಗೂ 100 ಮಸ್ತ್ ಉಂಡಿ ಐಕೆ ಹೌದಾ ಒಂಜೇನು ಪತ್ತದಿಪಿನ ಜೋಕುಲ್ನ ಗೊಬ್ಬನ ಕವರ ಮಾರ್ರೆ ఏతందుకైతే ఇంకొంచెం 2-3 అందైకి కొంచెంకి అది ఉందా అది ఉంది పురా ఉందా అది ఉంది పురా ఓ మైక్ వచ్చిన బాడీ క్రీమ్ బెగర్ నైక నోటు కూడా ఏం చేయవచ్చును పండ అవు కవరి ಪರಿಮಳ ಉಂಟು ಏತಿ ಆಯ್ತು ಒಂಜಾಯ್ತು 50 ರೂಪೀಸ್ 50 ರೂಪಾಯಿ 50 ಜೆಟಲ್ಸ್ ನಾನು ಇಷ್ಟು ತೆಗ್ದೆ ಕಲಿಲ್ ಮರಡಿಗೆ ತಿತ್ತಲ ನಾನು ಬೇರೆ ಬೆಂಡೆ ಪರಿಮಳ ಉಂಡತ ತೆಗೆ ಸೋಪು ರಾಜನ್ ಬೇಕನು ಕುಂಟರ್ದನಲ್ಲ ಸಾಬೂನು ಬರ್ಚಾನೆ ಉಂಡು ಧೂಪ ಐಶಬಶ್ ಅಂಚನೆ ಬೊಕ್ಕ ಎಲ್ಲೆಲ್ಲ ಉಂಡೈತೆ ಮಕ್ಕಳು ಪೋತೆರಾ ದಿಲ್ಲಿದ ಮೇಲೆ ಕಲ್ಲು ಲಿಕ್ವಿಡ್ ಉಪ್ಪು ಆತಾ ಸೊ ಕುಂಟರ್ದನ ಸಣ್ಣದ ಐಟ್ 12 ಉಪ್ಪು 20 12 ಉಂಡತ ನೂತ ಇರುವ ಆಪುಣದ ಇಜ್ಜಿಂಡ 10 ರೂಪಾಯಿ ಎಲ್ಲ ಪಗೆ 35 ರೂಪಾಯಿ ಬೋಡ ಒಂಜಿ ಇರಿಡಿ ತೊಂಜಿ ಸರಿ ಸಾಬೂನು ನಲ್ಲ ಸಾಬೂನು ದಲ್ತ ತುನಿ ಇದಕ್ಕೆ ಕಲ್ಲು ಮಣ್ಣು ಕೊಂಡಲ್ಲ ಸರಿ ಕಾವಲಿ ತೋತರು ಸೆಂಟ್ ಉಂಟು ಕಾವಲಿ ತೋತರು ಇದೆಲ್ಲ ಸೆಂಟ್ ಬೇಡ ಅಂತ ಬರುತ್ತೆ ಹುಲಿ ಎಂದು ಬೇರೆ ಇದಾದಿಗೆ ಅಂದೇ ತಂದಿಜ್ ನೆಕ್ಕೇತಿ ಒಯ್ತೆ 10 ರೂಪಾಯಿ ಬೋರೋ ಕ್ಲಾಸ್ ತೂಸಿ ನೂಲ್ ಬೇನೆ ಉಂಟು. ಸೊ ನನಗೆ ಇವತ್ತು ಉಡುಪಿಗೆ ಹೋಗ್ಲಿಕ್ಕೆ ಉಂಟು. ನನಗೆ ಒಂದು ಜಾಬಿದ ವಿಷಯದಲ್ಲಿ ಸಹ ಮಾತಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಅದಾದ ನಂತರ ಸ್ವಲ್ಪ ಕೆಲಸ ಉಂಟು ನನಗೆ ಉಡುಪಿಯಲ್ಲಿ. ಸೊ ನಾನು ಇವತ್ತು ಉಡುಪಿಗೆ ಹೋಗಿ ಎಂತೆಲ್ಲ ಮಾಡ್ಲಿಕ್ಕೆ ಉಂಟು, ಎಂತಾಯಿತು ನಾನು ಹೋದ ಕೆಲಸ ಅಂತೆಲ್ಲ ನಾನೆಲ್ಲ ನೆಕ್ಸ್ಟ್ ಹೇಳ್ತೇನೆ ನಿಮಗೆ. ಇವನ್ ಲಕ್ಕಿಗೆ ಒಂದು ಅಂಜಿ ಮಾರೆ, ಅವನು ಒಂದು ಮಾತಾಡಲಿಕ್ಕೆ ಬಿಡೋದೇ ಇಲ್ಲ ನನಗೆ. ಬಜ್ಜಿ ಕಿರಿ ಮಾಡೋದು ಅವನ ಹತ್ರವೇ ಮಾತಾಡ್ಬೇಕಂತಿಬ್ಬೆ. ನಾನು ನಿಮ್ಮ ಹತ್ರ ಎಲ್ಲ ಮಾತಾಡಬಾರ್ದು ನೋಡಿ. ನನಗೆ ಒಂದು ಟಿಫಿನ್ ಪರ್ಚೇಸ್ ಮಾಡಲಿಕ್ಕಿತ್ತು.
ಹಾಗಾಗಿ ನಾನು ಇವತ್ತು ವಿಶಾಲ್ ಮಾರ್ಟಿಗೆ ಬಂದಿದ್ದೇನೆ. ಅಂದರೆ ಉಡುಪಿಗೆ ಬರಲಿಕ್ಕಿತ್ತು, ಖಾಲಿ ಟಿಫಿನ್ ತಗೊಳ್ಳಿಕ್ಕೋಸ್ಕರ ಅಲ್ಲ. ಒಂದು ಇಂಟರ್ವ್ಯೂ ಇತ್ತು ನನಗೆ. ಸೊ ಅದನ್ನು ಮುಗಿಸ್ಕೊಂಡು ಉಡುಪಿಯಲ್ಲಿ ಈಗ ಒಂದು ಟಿಫಿನ್ ಬಾಕ್ಸ್ ತಗೊಳ್ಳಿಕ್ಕೋಸ್ಕರ ನಾನು ವಿಶಾಲ್ ಮಾರ್ಟಲ್ಲಿ ಇದ್ದೇನೆ. ಒಂದು ಟಿಫಿನ್ ಬಾಕ್ಸ್ ನೋಡೋ ಯಾವ ರೀತಿ ತಗೊಳ್ತೇನೆ ಅಂತ. ಟಿಫಿನ್ದ ಪೂರ ಮೂಲುಂಡು ತೂಕ ಹೆಂಚೊಂಡಿಂದು ಪೂರ ಟಿಫಿನ್ದಾನೆ. ಓ 399 ಮತ್ತು ಉಲಾಯಿ ಮಸ್ತ್ ಉಂಡು. ಇಂಕ್ ಮಸ್ತ್ ಒಂದು ಕಂಟೈನರ್ 4 ಇತ್ತಿನ ಬೋರ್ಡು ಅನ್ನ ಮಸ್ತ್ ಮಲ್ಲ ಬೊಡ್ಚಿ ತೂಕ ಓ ಯೂಸ್ ಆಪುಣಂತೂದು ಅಂಜಿಗೆ ತಂಬೆ. ಏನೇನೇನ ರೆಡ್ ಯೂಟ್ಯೂಬರ್ನಾಗೆ ಎಡ್ಡೆಂಡದ್ದು ಒಣಸ್ಲು ಉಂಟು ಜೈ ಕೊಂಚ ಬೊಂಡ ಹೊರತು ಪೋಯಿನ್ ಕಾಂಡ ಹಿಡ್ದಿಂಚಿ ಒಂಚೂರು ಅಂಚಿಂಚಿ ತಿರುಗಿನ ಇಜ್ಜಿ ಅవి ಯೂಟ್ಯೂಬ್ಗೆ ಎನ್ನ ಒಂದು ಬ್ಲಾಗ್ ಉಂಡದ ಈಗ ಪಾಡ್ಗಾನು ಬೊಂಡ ಸೀಪೆಂಡು ಏನಾಯ್ತು ಏನ ಉಂಡ ಇಜ್ಜ ನೀರಿನ ರಾಶಿ ಪುಣತಿ ಬೊಂಡ ಉಡುಪಿಲ್ಲುಂಡ ಎಲ್ಲ ಪಂಡ ಎಲ್ಲ ನವರಾತ್ರಿ ಲಾಸ್ಟ್ ಆಂಡ್ ಒಂಜಿ ಬೊಂಡ ಪರ್ನಿ ನಿಕ್ಕಿಲ್ಲ ಬಲೆ ದಾನಿ ಬತ್ತು ಜರ್ದು ನಾವು ಇವತ್ತು ದಿನ ಇಡೀ ಆಚೆ ಈಚೆ ಹೋಗುದೇ ಆಯ್ತು. ಈಗ ಒಂದು ಆಂಟಿಯನ್ನೊಂದು ಪಾಂಗಾಳದವರೆಗೆ ಬಿಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು, ಚರ್ಚ್ವರೆಗೆ ಹೋಗಿ ಬಂದನ ಚರ್ಚ್ ಪಾಂಗಾಳ. ಆಂಟಿಯನ್ನು ಸ್ವಲ್ಪ ಬಿಡ್ಲಿಕ್ಕಿತ್ತು, ಹಾಗೆ ಬಿಟ್ಟು ಬಂದದ್ದು. ನಾಡ್ದೊಂದು ಇಲ್ಲಿ ಪ್ರೋಗ್ರಾಮ್ ಉಂಟು, ಅದರ ಬಗ್ಗೆ ಒಂದು ಸ್ವಲ್ಪ ಅವರಿಗೆ ಮೀಟಿಂಗ್ ಇತ್ತಂತೆ. ಹಾಗೆ ನಾನು ಐಸ್ ಕ್ರೀಮ್ ಪೂರ ತೂತಿ ಆನ್ಲ ತಿಂಡದೇನು ನೋಡ್ಸಿ ಹೆಂಗೆ ಮಕ್ಕಳು ತಿಕ್ಕಿ ಇರ್ಪಿದ ಇಡ ಈಗ ಮೆಲ್ಲ ಒಂಜಿ ಕಂಟೆಂಟ್ ಹಾಕೊಂಡು ಒಂದು ಬೈದೀನಿ. ಒಂಜಿ ಐಸ್ ಕ್ರೀಮ್ ಎಲ್ಲ ತೋಪಾಗ ಒಂದು ಓವ್ ಅಂಗಡಿಯ ಒಂದು ಟ್ರೂ ಟೇಸ್ಟ್ ಆತ ಇಡ್ಡು ಕಾಪುಡು ಜ್ಯೂಸ್ ಪೂರ ಇಡ್ಡು ಆಗಲಿಗೆ ನಾಡೋಟು ಕಷ್ಟ ಆಯ್ತು ನನಗೆ. ಮೊಲ್ಲ ಯೂಟ್ಯೂಬರ್ ಆತ ಐಕ್ ರಡ್ಡ್ ಯೂಟ್ಯೂಬರ್ ನಂಗೆ ನೊಟ್ಟಿಗೆ ಲೈಫ್ ಬಂಗಾಂಡು ಬನ್ಪಿನಾರ ಅಂಚ ಹೆಂಗೆ ಕೊಂದಾದನ ಇಂಜಿ ಕಾಪುಗೆ ಯಾನು ಒಂಚೂರು ಅಂಚಿಡ್ ಬುಡ್ದು ಬರ್ನಾಗ ಪೂರ ತೋಜಿ ಮೋಲಿ ಆಪದ ಬರ್ಪುಜಲ್ಲಿ ನೀ ಒಂಚೂರು ತೋಜಾಗ ಮೊಲಿ ಮೋಲು ಖಾಲಿ ಉಂದಿಯ ಅಂದದು ನೆನಪು ಪುದರಿ ನೆನಪು ವಾಟರ್ ಮೆಲನ್ ಜ್ಯೂಸ್ ಬರ್ಲಿ నా టేబుల్ ఖాళీ పంపిణీ మాత్రం 200 రూపాయలు ఒక ఫుల్ కమ్మి అది ಮದಿಮಾಲ್ ಮೀನು ఒక ಬೇರಕ್ಕೆನಾ ಇಲ್ಲ ದೇಶ ಬೇರೆ ಚೀಕೋಡೆನಾ ಹಿಂಗೆ ಬೇರಕ್ಕೆನ ಓ ಬಂಗಡೆ ಎಷ್ಟು 100 ರೂಪಾಯಿಗೆ 10 ಆಗ್ಬೋದು ಮಾರು ದೊಡ್ಡದು ಎಂಕಲಿಗೆ ಬೇರಕ್ಕೆ ಕೊರ್ಲೆ ಕೊಂತಿ ಬಿಡ್ಚಿ ಕೊಂತಿ ತಿನ್ಪುಜೆ ಬೇರಕ್ಕೆ ಉಂಡು ಕೊಂತಿಂಡು ಬಂಗಡೆ ಉಂಡು ಬೇರಕ್ಕೆ ಪಾಡ್ಲೆ ಅವೇ ಪಾಡ್ಲೆ ಸಾಯ್ಬರೆ ಅಟ್ಟೊಂದು ಪಾಡ್ಲೆ ಏನು ಅಮ್ಮ ಎಂಕಲ್ ಇಲ್ಲ ಕೊಂತಿ ಇದಕ್ಕೆಲ್ಲರೂ ತಿನ್ಪುಜೇರಿ ಬಂಗುಡೆ ಉಂಡು ಕೊಂತಿ ಉಂಡು ಮತ್ತು ಬೆರಕೆ ಉಂಡು ಅಡವಿನ ಉಂಡು
ಅಡೆ ಮೀನು ಉಂಡು ಅಡೆ ಮೀನು ಆಯ್ತು ಅವು ಎಂಚಿನ ಏನಂತದ ರೇಟ್ ಬಂತು ನೀರು ಅಥವಾ ಎಂಚಿನ ಸತ್ಯನ ಪೊಕ್ಕಡೆ 200 400 ಮತ್ತೆ ಎಡೆ ಪಾಡ್ಲೆ ಅಂದು ಪಕ್ಕದಾದ ಅವೆಂತ ಊದಕ್ಕೆ ಎಣ್ಣೆನು ಫುಲ್ ತೊಟ್ಟೆ ಜಿಂಜೋಡು ಬೊಡ್ಚಿಗೇನದು ₹100 ಕೆಲವು ಮೀನು ಬರ್ತದೆ ಒಂದು ಬತ್ತಿ ಮುರು ಮೀನು ಚೀಕೋಡೆ ಕಲ್ಲೂರು ಬತ್ತಿ ಸುಮಾರುಂಟು ಕೋರೆ ನನ್ನ ಫೇವ್ರೆಟ್ ಮೀನು ಮುರು ಮೀನು ನಿಗಲೆಗೋ ಮೀನು ಇಷ್ಟ ಬೊಕ್ಕ ಸೆಕೆಂಡ್ ಒಂದು ಎಲ್ಲ ಇಷ್ಟ ಸುಮಾರು ಮೀನು ಕೊರಿಯರ್ ಕಲ್ಲೂರಲ್ಲಿ ಉಂಟು ₹100 ಕಾವಲಿ ಮೀನು ಮಲ್ತಾಯಿ ಬೊಕ್ಕ ಈತ ರಡ್ಡ್ ಕೈಪ್ ಮಲ್ಪೊಲಿ ರಡ್ಡ್ ಕೈಪ್ ಒಂಜಿಂದು ಕೈಪ್ ಮಲ್ತುಂಡ ಒಂಜಿ ಇತ್ತು ಕೂಡ ಒಂದು ಪೂರ ಕೈಪ್ ಮಲ್ತಂಡ ಒಂದು ನಂದಿನ ಫ್ರೈ ಮಲ್ಪೊಲಿ ₹50 ಮೀನು ಅದಕ್ಕೆ ಆಯ್ತು. ಇದು ಗೋಡೆಗೊಂದು ಸ್ಟಿಕ್ಕರ್ ತಂದು ಹಾಕಿದ್ ನಾವು, ಅಂದರೆ ಗೋಡೆ ಫುಲ್ ಹಾಳಾಗಿತ್ತು ನೋಡುವ ಅಂತ ಮೀಶೋ ಅಲ್ಲಿ 152ಗೆ ಸುಮಾರು ಬಂತು. ಹೀಗೆ ಬಂತು ಹಾಕಿದ್ದು ಗೋಡೆಗೆ, ಅಂದರೆ ಪಾಯಿಂಟ್ ಎಲ್ಲ ಹಾಳಾಗಿತ್ತು. ₹152 ಒಂಚೂರು ನಾನು ಅಡಿಗೆ ಮಾಡ್ತಿದ್ದಲ್ಲ ಯೂಟ್ಯೂಬಿಗೆ, ಆಗ ಹಾಕಿದರೆ ಒಂದು ಸ್ವಲ್ಪ ಚೆಂದ ಕಾಣ್ಬೋದು ಅಂತೆನಿಸಿ ಆಗ ತಂದದ್ದು ನಾನು. ಹೀಗೆ ಇಲ್ಲರೆ ಫುಲ್ ಗೋಡೆ ಗಲೀಜುಂಟು, ಈಚೆ ಸೈಡಿದು ಗೋಡೆ ನೋಡ್ಬೋದು ನೀವು, ಹೀಗೆ ಉಂಟು, ಅದು ಚೆಂದ ಕಾಣೋದಿಲ್ಲ. ಹಾಗೆ ಇಷ್ಟಕ್ಕೆ ಆಯಿತು. ನಾನು ವಿಶಾಲ್ ಮಾರ್ಟಿಗೆ ಹೋದೆ ಅಲ್ಲ, ಹೋದದ್ದು ಎಂತ ಕೇಳಿದರೆ ಅದೇ ನನಗೆ ಟಿಫಿನ್ ಬಾಕ್ಸ್ ನೀಡಿತ್ತು, ಹಾಗೆ ತರಲಿಕ್ಕೆ ಅಂತ ಹೋದೆ. ಹೀಗೆ ಸೆಟ್ ನೋಡಿದೆ ಟಿಫಿನ್ ಬಾಕ್ಸ್ ಇದು, ಅದು ನನಗೆ ಅಷ್ಟು ಸಮಾಧಾನ ಆಗಲಿಲ್ಲ. 299ಗೆಲ್ಲ ಖಾಲಿ 3 ಇತ್ತು, ಇದು 60, ಇದು ಫೋಕಸ್ ಆಗ್ತಾಯಿಲ್ಲ. ಇದು ₹60ಗೆಲ್ಲ, ಹೀಗೆ ₹65ಗೆಲ್ಲ ಹೀಗೆ ಟಿನ್ ಒಳಗೆ ಹೀಗೆ ಸ್ಟೀಲ್ ಆಗಿ ಹೀಗೆ ಎಲ್ಲ ಹೀಗೆ ಉಂಟು. ಇದಕ್ಕೆ 65, 70, ಇದು ₹49. ನಮಗೆ ಮೊಸರು ಎಂತ ಅದರೆಲ್ಲ ಹಿಡ್ಕೊಂಡು ಹೋಗ್ಲಿಕ್ಕೆ ಯೂಸ್ ಆಗ್ತದೆ. ಮತ್ತೊಂದು ಬ್ಯಾಗ್ ಬೇಕಿತ್ತು, ಇದು ವರ್ತ್ ಅಂತೇಳಿ ಅನಿಸಿತು 4 ನನಗೆ. ಅದು 200 ಇದು ವೇಸ್ಟ್, ಅದು 299, ಇದು ₹79. ಸೊ ಇದೊಂದು ಬ್ಯಾಗ್ ಹೀಗೆ ಹಾಕ್ಕೊಂಡು ಹೋಗ್ಲಿಕ್ಕೆ ಆಗ್ತದಲ್ಲ. ನನಗೆ ನಾನು ಜಾಬಿಗೆ ಕೆಲಸಕ್ಕೆ ಜಾಯಿನ್ ಆಗಬೇಕಂತ ಇದ್ದೇನೆ, ಸೊ ಅದಕ್ಕೋಸ್ಕರ ತಗೊಂಡದ್ದು. ಎಂಥ ಜಾಬ್ ಅದೆಲ್ಲ ನಾನು ನೆಕ್ಸ್ಟ್ ಹೇಳ್ತೇನೆ, ಈಗ ಬೇಡ. ನಾನು ಒಂದ್ಸತಿ ಸೆಟ್ ಆಗಿ ಜಾಬಲ್ಲಿ ಆಮೇಲೆ ಖಂಡಿತ ಶೇರ್ ಮಾಡ್ತೇನೆ. ಹಾಗೆ ಒಂದು ಬ್ಯಾಗ್ ಬೇಕಿತ್ತು, $299 ಅಷ್ಟಿದ್ದು ಬ್ಯಾಗಿಗೆ $299 ನೋಡ್ಬೋದು. ಹೀಗೆ ಚೂರ ಇದು ಬಿಡಿಸಿ ತೋರಿಸಿ ಅಮ್ಮ, ಕೆಳಗೆ ಹಿಡೀರಿ. ಹ್ಞೂ 3 ಜಿಪ್ ಉಂಟು, ಗಟ್ಟಿ ಉಂಟು ಬ್ಯಾಗ್ ಸಹ ಒಳ್ಳೆದುಂಟು. $299ಗೆ ಫುಲ್ ವರ್ತ್ ಅಂತೇಳಿ ಎನಿಸ್ತದೆ. ಒಳ್ಳೆ ಉಂಟು ಬ್ಯಾಗ್, ಗಟ್ಟಿಯಾಗಿ ವೆಯ್ಟ್ ಹಿಡ್ಕೊಂಡು ಹೋಗ್ಬೋದು. ಸೊ ಕೆಲಸಕ್ಕೆಲ್ಲ ಹೋಗುವಾಗ ಇದು ಬ್ಯಾಗ್ ಅಮ್ಮನಿಗೆ ಇಷ್ಟ ಆಯ್ತಲ್ಲ, ಕಲರ್ ಸಹ ಚೆಂದ ಉಂಟು, ವರ್ತ್. ಇದು ಹೀಗೆದು ಬ್ಯಾಗ್ ಹೊರಗೆಲ್ಲ ತಗೊಳ್ಳೋದಾದರೆ $400, $450, $500ವರೆಗೆ ಉಂಟು ಹೀಗೆದು ಬ್ಯಾಗಿಗೆ. ಸೊ ಅಲ್ಲಿ ಬ್ಯಾಗಿದು ಬೆಸ್ಟ್ ಡೀಲ್ ಅಂತೇಳಿ ಹೇಳ್ಬೋದು. ನಾನು ಇದು ಇಷ್ಟ ಅಂತ ತಗೊಂಡು ಬಂದೆ ಇವತ್ತು. ಇದೆಲ್ಲ ನನಗೆ ಯೂಸ್ಫುಲ್ಲು, ಇದು ನನಗೆ ಬೇಕು, ನೀಡಿತ್ತು, ಅದಕ್ಕೋಸ್ಕರ ಮಾತ್ರ ತಗೊಂಡದ್ದು. ಎಂತ ಕೊಚ್ಚಿದ್ದು ಬೊಗ್ಗಿ, ಅಯ್ಯಯ್ಯ ಬೊಗ್ಗಿಗೆ ದೃಷ್ಟಿ ಬೊಟ್ಟೆ ಇಟ್ಟದ. ಹಾಯ್ ಬೊಗ್ಗಿ, ಹಾಯ್. ಸೊ ಎಂಡ್ ಆಫ್ ದ ಡೇ ನಾನು ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಒಂದು ಸ್ವಲ್ಪ ಸಮಯ ನಾನು ವರ್ಕೌಟ್ ಮಾಡುವಂಥ ಎಕ್ಸಸೈಸ್ ಮಾಡಲಿಕ್ಕೋಸ್ಕರ ಜಿಮ್ಮಿಗೆ ಬಂದೆ. ಇದು ನಾನು ನಿಮಗೆ ಮೊನ್ನೆ ತೋರಿಸಿದಂಥ ಗ್ರೀನ್ವುಡ್ ರೆಸಾರ್ಟ್ ಏನು ಹೊಸತು ಓಪನ್ ಆಗಿದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ವಲ್ಪ ತೋರಿಸಿದ್ನ, ಅದೇ ರೆಸಾರ್ಟ್ ಇದು. ರಾತ್ರಿಯಲ್ಲಿ ಈ ಲುಕ್ ಕೊಡ್ತದೆ.
ಸೊ ಒಟ್ಟಾರೆಯಾಗಿ ನಾನು ಒಂದು ಕಾಲು ಗಂಟೆಗಳ ಕಾಲ ವ್ಯಾಯಾಮವನ್ನು ಮುಗಿಸಿ ನಾನು ಮನೆಗೆ ಹೋದೆ. ನನ್ನ ವಿಡಿಯೋನ ಎಂಡವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ.